ನಿಮ್ಮ ತಲೆ ಕೂದಲಿಗೆ ಸಂಬಂಧಪಟ್ಟಂಥ ಪ್ರತಿ ಒಂದು ಸಮಸ್ಯೆಗಳಿಗೆ ತಲೆ ಕೂದಲು ತುಂಬ ಉದುರ್ತಾ ಇದೆ, ತುಂಬ ತೆಳ್ಳಗಾಗಿದೆ, ದಪ್ಪ ಆಗ್ತಾ ಇಲ್ಲ, ಬೇಗ ಉದ್ದ ಬರ್ತಾ ಇಲ್ಲ, ಕಪ್ಪಿಲ್ಲ, ನೆರೀತಾ ಇದೆ, ಹಾಗೆಯೇ ತುಂಬ ರಫ್ ಆಗಿದೆ, ಸಿಲ್ಕ್ ಆ್ಯಂಡ್ ಸ್ಮೂತ್ ಇಲ್ಲ, ಅದೆಲ್ಲದಕ್ಕೂ ಈ ಒಂದು ಹೇರ್ ಮಾಸ್ಕ್ ಸಾಕು. ಸುಲಭವಾಗಿ ಮನೇಲೇ ಇದನ್ನ ಒಂದೇ ಒಂದು ಸರಿ ಮಾಡ್ಕೊಂಡು ಹಚ್ಚಿದ್ದಕ್ಕೆ ನನಗೆ ಆ ರಿಸಲ್ಟನ್ನು ನನಗೆ ನಂಬಲಿಕ್ಕೆ ಆಗ್ತಿಲ್ಲ, ಅಷ್ಟು ಸೂಪರ್ ಆಗಿದೆ. ಹಲೋ, ನಮಸ್ತೆ ಎಲ್ರಿಗೂ. ಒಂದೇನು ಅಂತಂದರೆ ಈ ಹೇರ್ ಮಾಸ್ಕ್ 100% ಸೇಫ್. ಯಾಕಂತಂದರೆ ನಾವು ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನು ಉಪಯೋಗ ಮಾಡುವಂಥದ್ದು. ನೀವು ಹೊರಗಡೆಯಿಂದ ತಂದು ಎಷ್ಟೇ ಕಾಸ್ಟ್ಲಿಯ ಹೇರ್ ಮಾಸ್ಕನ್ನು ಹಾಕಿ ಕೂದಲು ಶೈನ್ ಆಗಬೇಕು, ಸಾಫ್ಟ್ ಆಗಬೇಕು, ಗ್ರೋತ್ ಆಗಬೇಕು ಅಥವಾ ಹೇರ್ ಫಾಲ್ ಕಮ್ಮಿ ಆಗಬೇಕು ಅಂತ ಇದ್ರ ಮುಂದೆ ಅದು ಯಾವುದೂ ನಿಲ್ಲಲ್ಲ. ಯಾಕಂದ್ರೆ ಎಷ್ಟೇ ಕಾಸ್ಟ್ಲಿಯ ಆ ಮಾಸ್ಕ್ ಇರಲಿ, ಅವ್ರು ಏನೇ ಹೇಳಿರಲಿ, ಅದರಲ್ಲಿ ಕೆಮಿಕಲ್ ಹಾಕಿರ್ತಾರೆ. ಒನ್ ಟೈಮ್ಗೆ ನಿಮಗೆ ಫುಲ್ ಶೈನಿಂಗ್ ಇದ್ದಾಗಿ, ಅಂದರೆ ತುಂಬ ಸಾಫ್ಟ್ ಆದಾಗಿ ಅಥವಾ ಹೇರ್ ಫಾಲ್ ಕಂಟ್ರೋಲ್ ಆದಾಗಿ ನಿಮಗೆ ಅನ್ನಿಸ್ಬೋದು. ಆದರೆ ನೀವು ಅದನ್ನೇ ಜಾಸ್ತಿ ಟೈಮ್ ಉಪಯೋಗ ಮಾಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಅದು ನಿಮಗೆ ನೆಗೆಟಿವ್ ಎಫೆಕ್ಟನ್ನು ಕೊಟ್ಟೇ ಕೊಡುತ್ತೆ. ಇನ್ನೊಂದೇನು ಅಂತಂದರೆ ಲಾಂಗ್ ಟರ್ಮ್ ಯೂಸೇಜಿಂದ ಏನಾಗುತ್ತೆ, ಇದರ ಕೆಮಿಕಲ್ ಇರುವಂಥ ಹೇರ್ ಮಾಸ್ಕನ್ನು ನಿಮ್ಮ ತಲೆ ಕೂದಲು ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ, ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆದರೆ ಇದರಿಂದ ಯಾವುದೂ ಆಗಲ್ಲ. ಅಷ್ಟು ಸೂಪರ್ ಆಗಿರುವಂಥ, ಅಷ್ಟು ನ್ಯಾಚುರಲ್ ಆಗಿರುವಂಥ ಹೇರ್ ಮಾಸ್ಕ್ ಇದು. ಸುಲಭವಾಗಿ ಮಾಡ್ಬೋದು, ಸುಲಭವಾಗಿ ಉಪಯೋಗ ಮಾಡ್ಬೋದು. ವಿಡಿಯೋನ ಪೂರ್ತಿಯಾಗಿ ನೋಡಿ. ಒಂದು ಬೌಲನ್ನು ತಗೊಳ್ಳಿ. ಇದನ್ನ ಮಾಡೋದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ದಾಸವಾಳ ಹೂವಿನ ಪುಡಿ. ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುತ್ತೆ. ನಿಮಗೆ ಆನ್ಲೈನಲ್ಲಿ ಬೈ ಮಾಡಬೇಕು ಅಂತಂದರೆ ನಾನು ಲಿಂಕ್ ಹಾಕಿರ್ತೀನಿ. ಆದಷ್ಟು ಪ್ಯೂರ್ ಆಗಿರೋದನ್ನು ಉಪಯೋಗ ಮಾಡಿ. ದಾಸವಾಳ ಪುಡಿ ನಿಮ್ಮ ಕೂದಲಿಗೆ ಶೈನಿಂಗನ್ನು ಕೊಡುತ್ತೆ, ಸಾಫ್ಟ್ ಮಾಡುತ್ತೆ. ಹಾಗೆಯೇ ಹೇರ್ ಗ್ರೋತಿಗೆ ಕೂಡ ಇದು ತುಂಬ ಅಂತಂದರೆ ತುಂಬ ಸಹಕಾರಿ. 2 ಚಮಚದಷ್ಟು ದಾಸವಾಳ ಹೂವಿನ ಪುಡಿಯನ್ನು ತಗೊಳ್ಳಿ, ಅಥವಾ ದಾಸವಾಳ ಎಲೆಯ ಪುಡಿನೂ ಆಗುತ್ತೆ. ಇನ್ನೊಂದು ಇಂಗ್ರೀಡಿಯೆಂಟ್ ನಮಗೆ ಬೇಕಾಗಿರೋದು ಏನು ಅಂತಂದರೆ ಅದು ಮೆಂತೆಯ ಪುಡಿ. ಇದನ್ನು ಕೂಡ ನಾನು ಆಯುರ್ವೇದಿಕ್ ಅಂಗಡಿಯಿಂದ ತಗೊಂಬಂದಿದ್ದೇನೆ. ಮನೆಯಲ್ಲಿ ನೀವು ಮೆಂತೆಯನ್ನು ಪುಡಿ ಮಾಡಿ ಹಾಕೋದಿದ್ರು ಓಕೆ, ಬಟ್ ಅದು ತುಂಬ ಫೈನಾಗಿ, ಅಂದರೆ ತುಂಬ ನೈಸಾಗಿ ಪೇಸ್ಟ್ ಆಗಬೇಕು. ಮೆಂತೆ ಹೇರ್ ಗ್ರೋತಿಗೆ ಒಳ್ಳೆಯದು, ತಲೆ ಕೂದಲು ಉದ್ರೋದನ್ನು ಮತ್ತು ಡ್ಯಾಂಡ್ರಫ್ ಆಗೋದನ್ನು ತಪ್ಪಿಸುತ್ತೆ. 1 ಚಮಚದಷ್ಟು ಮೆಂತೆಯ ಪುಡಿ. ಆದಷ್ಟು ಪ್ಯೂರ್ ಆಗಿರೋದನ್ನೇ ಉಪಯೋಗ ಮಾಡ್ಕೊಳ್ಳಿ. ತರುವಾಗ ನೀವು ಅಂದರೆ ಆಯುರ್ವೇದಿಕ್ ಅಂಗಡಿಗಳಲ್ಲೇ ತಗೊಂಬಂದರೆ ಒಳ್ಳೆಯದು, ಅಥವಾ ಆನ್ಲೈನಲ್ಲಿ ಕೂಡ 100% ಪ್ಯೂರ್ ಆಗಿರೋದನ್ನು ತಗೊಳ್ಳಿ, ತೊಂದರೆ ಇಲ್ಲ. ಲಿಂಕ್ ಎಲ್ಲದರದ್ದು ಇದರಲ್ಲಿ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ಇನ್ನೊಂದು ಮುಖ್ಯವಾಗಿರುವಂಥದ್ದು ಬೇಕಾಗಿರೋದು 1 ಚಮಚದಷ್ಟು ನೆಲ್ಲಿಕಾಯಿಯ ಪುಡಿ. ನೆಲ್ಲಿಕಾಯಿ ಕೂಡ ಅಷ್ಟೇ. ನಿಮಗೆ ನೆಲ್ಲಿಕಾಯಿ ಬಗ್ಗೆ ಹೇಳಿದಷ್ಟು ಮಾತಾಡಬೇಕಾಗುತ್ತೆ. ಯಾಕಂತಂದರೆ ಹೇರ್ ಗ್ರೋತಿಗೆ ನೆಲ್ಲಿಕಾಯಿ ತುಂಬ ಅಂತಂದರೆ ತುಂಬ ಒಳ್ಳೆಯದು. ಕೂದಲು ಬೇಗ ಉದ್ದ ಬರೋ ಥರ ನೋಡುತ್ತೆ, ಬೇಗ ನೆರೆಯೋದನ್ನು ಕೂಡ ಇದು ತಪ್ಪಿಸುತ್ತೆ. ಹಾಗೆಯೇ ಇನ್ನೊಂದು ಮುಖ್ಯವಾಗಿರುವಂಥ ಇಂಗ್ರೀಡಿಯೆಂಟ್ ಅದು ಏನು ಅಂತಂದರೆ 2 ಚಮಚದಷ್ಟು ಕೋಕೋನಟ್ ಆಯಿಲ್. ಪ್ಯೂರ್ ಆಗಿರೋದನ್ನು ತಗೊಳ್ಳಿ. ನಾವು ಇದು ಆ್ಯಕ್ಚುಲಾಗಿ ಗಾಣದ ಎಣ್ಣೆನ ಉಪಯೋಗ ಮಾಡ್ತೀವಿ, ಊರಿಂದ ತಗೊಂಬಂದಿರುವಂಥದ್ದು. ಅದು ತಲೆ ಕೂದಲು ಗ್ರೋತಿಗೆ ಅಂದರೆ ತುಂಬ ಒಳ್ಳೆಯದು. ನಿಮಗೆ ಅಂಗಡಿಗಳಲ್ಲಿ ಬೇಕಾದರೂ ಸಿಗುತ್ತೆ. 1 ಚಮಚದಷ್ಟು ಕ್ಯಾಸ್ಟರ್ ಆಯಿಲ್, ಹರಳೆಣ್ಣೆ. 2 ಚಮಚದಷ್ಟು ಕೋಕೋನಟ್ ಆಯಿಲ್, 1 ಚಮಚದಷ್ಟು ಕ್ಯಾಸ್ಟರ್ ಆಯಿಲ್. ಕ್ಯಾಸ್ಟರ್ ಆಯಿಲನ್ನು ಏನು ಅಂತಂದರೆ ನೀವೊಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಯಾಕಂತಂದರೆ ಅದು ತುಂಬ ದಪ್ಪ ಇರುತ್ತೆ. ಆದ್ದರಿಂದ ಒಂದು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡು ಈ ಪುಡಿ ಏನು ಹಾಕಿದ್ದೀವಿ ಆ ಬೌಲಿಗೆ ನೀವು ಸೇರಿಸ್ಕೊಳ್ಳಿ. ಕ್ಯಾಸ್ಟರ್ ಆಯಿಲ್ ಕೂದಲು ಸಿಲ್ಕಿ ಆಗೋ ಥರ ಮಾಡುತ್ತೆ, ತುಂಬ ದಪ್ಪ ಆಗೋ ಥರ ಮಾಡುತ್ತೆ, ತಿಕ್ಕಾಗಿ ಬರೋ ಥರ ಮಾಡುತ್ತೆ, ಬೇಗ ಹೇರ್ ಗ್ರೋತ್ ಆಗಲಿಕ್ಕೂ ಇದು ಸಹಕಾರಿಯಾಗುತ್ತೆ. ಇನ್ನೊಂದು ನಮ್ಗೆ ಬೇಕಾಗಿರುವಂಥದ್ದು ಮೊಸರು. 2 ಚಮಚದಷ್ಟು ಮೊಸರು, ಅಥವಾ ನಿಮಗೆ ಈ ಪೇಸ್ಟನ್ನು ಕಲಿಸ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮೊಸರನ್ನು ತಗೊಂಡು ನೀಟಾಗಿ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳಿ. ಮೊಸರು ಕಂಡೀಷ್ನರ್ ಟೈಪ್ ವರ್ಕ್ ಮಾಡುತ್ತೆ, ಹೇರ್ ಗ್ರೋತಿಗೆ ಕೂಡ ಒಳ್ಳೆಯದು. ಹಾಗೆಯೇ ತಲೆ ಅಂದರೆ ಸ್ಕಾಲ್ಪ್ ಇದೆಯಲ್ಲ, ಸ್ಕಾಲ್ಪ್ ಹೆಲ್ತಿಗೆ ಕೂಡ ಒಳ್ಳೆಯದು. ನಿಮಗೆ ತೆಂಗಿನೆಣ್ಣೆ ಬಗ್ಗೆ ನಾನು ಹೇಳಬೇಕು ಅಂತಂದರೆ ತೆಂಗಿನೆಣ್ಣೆ ತಲೆ ಕೂದಲು ಗ್ರೋತಿಗೆ ಕೂಡ ಒಳ್ಳೆಯದು, ತಲೆಗೆ ತುಂಬ ಒಳ್ಳೆಯದು, ಎಲ್ಲ ಪೋಷಕಾಂಶಗಳನ್ನು ಕೊಡುತ್ತೆ. ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಆದಷ್ಟು ಅಂದರೆ ತುಂಬ ದಪ್ಪ ಬೇಡ, ತುಂಬ ತೆಳ್ಳಗೂ ಬೇಡ. ಕೂದಲಿಗೆ ನಮಗೆ ಕರೆಕ್ಟಾಗಿ ಹೇಗೆ ಹಾಕೋಕ್ಕೆ ಬೇಕೋ ಅಷ್ಟು ಹದಕ್ಕೆ ಬೇಕಾಗುತ್ತೆ. ಕ್ಲೀನಾಗಿ ಈ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡ್ಕೊಂಡಾದ ನಂತರ ನೀವೇನು ಇದನ್ನ ಇಡುವಂಥ ಅವಶ್ಯಕತೆ ಇಲ್ಲ. ಇಮಿಡಿಯೇಟಾಗಿ ಕೈಗೆ ಗ್ಲೌಸ್ ಹಾಕಿ ಹಚ್ಕೋಬೋದು, ಅಥವಾ ಕೈಯಿಂದ ಬೇಕಾದರೂ ಹಚ್ಕೋಬೋದು. ತಲೆಗೆ ಕ್ಲೀನಾಗಿ ತಲೆಗೆ ಹಚ್ಕೊಂಡು ಅರ್ಧ ಅಥವಾ 1 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡ್ಕೊಳ್ಳಿ. ಉಗುರು ಬೆಚ್ಚಗಿನ ನೀರಲ್ಲಿ ತಲೆ ಸ್ನಾನ ಮಾಡ್ಕೋಬೋದು. ಕೇವಲ ಇದೆಯಲ್ವ, ವಾರಕ್ಕೆ 2 ಸರಿ ನೀವು ತಲೆ ಸ್ನಾನ ಮಾಡೋಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಇದನ್ನ ಹಚ್ಕೊಂಡ್ರೆ ಸಾಕು. ತಲೆ ಕೂದಲಿಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ, ತಲೆ ಕೂದಲು ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗುತ್ತೆ, ಬ್ಲ್ಯಾಕ್ ಆಗುತ್ತೆ, ಬೇಗ ನೆರೆಯೋದು ತಪ್ಪುತ್ತೆ. ಅದ್ಭುತವಾಗಿರುವಂಥ ಲಾಭಗಳು ಸಿಗುತ್ತೆ ನಿಮಗೆ.
1 ತಿಂಗಳು ನೀವು ಟ್ರೈ ಮಾಡಿ ನೋಡಿ, ಆಮೇಲೆ ನನಗೆ ನಿಮ್ಮ ರಿಸಲ್ಟ್ ಹೇಳಿ. ನೀವು ಖುಷಿಯಾಗಿಲ್ಲದಿದ್ದರೆ ನೀವು ಹೇಳಿದಾಗ ನಾನು ಕೇಳ್ತೀನಿ, ಅಷ್ಟು ಗ್ಯಾರಂಟಿ ಕೊಡಬಲ್ಲೆ. ಇನ್ನೊಂದೇನು ಅಂತಂದರೆ, ನೀವು ಈ ಹೇರ್ ಮಾಸ್ಕ್ ಹಾಕಿ ಆದ ನಂತರ ತಲೆ ಸ್ನಾನ ಮಾಡಬೇಕು ಅಂತಂದರೆ ಆದಷ್ಟು ಕೆಮಿಕಲ್ ಫ್ರೀ ಇರುವಂತಹ ಅಥವಾ ಸಲ್ಫೇಟ್ ಅಥವಾ ಪ್ಯಾರಬನ್ ಇಲ್ಲದಂಥ ಮೈಲ್ಡ್ ಆಗಿರುವಂಥ ಶಾಂಪೂನ ಉಪಯೋಗ ಮಾಡ್ಕೊಳ್ಳಿ. ಆದಷ್ಟು ನೀವು ನ್ಯಾಚುರಲ್ ಶಾಂಪೂನ ಉಪಯೋಗ ಮಾಡಿದರೆ ತುಂಬ ಬೆಸ್ಟ್, ದಿ ಬೆಸ್ಟ್. ಇಲ್ದಿದ್ರೆ ನೀವು ಈ ಹೇರ್ ಮಾಸ್ಕ್ ಇಂದ ಏನು ಉಪಯೋಗ ಪಡೀತೀರಾ ಅದೆಲ್ಲ ನೀವು ಬಳಸುವಂಥ ಶಾಂಪು ಇದೆಯಲ್ವ ಅದನ್ನ ತೆಗೆದುಹಾಕುತ್ತೆ. ಕೆಲವೊಂದು ಬೆಸ್ಟ್ ನ್ಯಾಚುರಲ್ ಅನ್ನುವಂಥ ಶಾಂಪುದು ಲಿಂಕನ್ನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ. ಹಾಗೆಯೇ ಶಾಂಪು ಹಾಕಿದ ನಂತರ ದಯವಿಟ್ಟು ಕಂಡೀಷ್ನರ್ ಹಾಕೊಳ್ಳಿ. ಯಾಕಂತಂದರೆ ಕಂಡೀಷ್ನರ್ ಹಾಕಿದರೆ ತಲೆ ಕೂದಲು ತುಂಬ ಚೆನ್ನಾಗಿರುತ್ತೆ, ಪ್ರೊಟೆಕ್ಟೆಡ್ ಆಗಿರುತ್ತೆ. ಪೊಲ್ಯೂಷನ್ಗೆ ಹಾಳಾಗೋದು ತಪ್ಪುತ್ತೆ, ಸೂರ್ಯನ ಬಿಸಿಲಿಗೆ ಹಾಳಾಗೋದು ತಪ್ಪುತ್ತೆ, ರಫ್ ಆಗೋದು ತಪ್ಪುತ್ತೆ, ತಲೆ ಕೂದಲು ಉದುರೋದು ತಪ್ಪುತ್ತೆ. ಕಂಡೀಷ್ನರ್ ನಾವು ಹಾಕಲೇಬೇಕು. ಕಂಡೀಷ್ನರ್ ಏನು ಅಂತಂದರೆ ಅದು ನಮ್ಮ ತಲೆ ಕೂದಲನ್ನು ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆಯೇ ಫ್ರಿಸ್ ಫ್ರೀ ಅಂತಂದರೆ ತುಂಬ ಸಿಲ್ಕಿಯಾಗಿ ಸಾಫ್ಟಾಗಿ ಇರೋ ಥರ ಮಾಡುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ. ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕೋದು ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡೋದನ್ನು ನೋಡ್ಕೋಬಹುದು. ಹಾಗೆ ಇನ್ನೊಂದು ಏನು ಅಂತಂದರೆ, ನಿಮ್ದು ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.